ಅಯ್ಯಪ್ಪ, ಮೇಡಮ್ ಅವರು ಭಯಂಕರ ಆಯ್ತಲ್ಲ ಚೇಂಜ್. ನಾನೇ ಚೇಂಜ್ ಅಂದರೆ ಇವಳೇನೋ ಭಯಂಕರ ನನಗಿಂತ ಚೇಂಜ್ ಆದಂಗಿತ್ತಲ್ಲ. ಫುಲ್ ಡ್ರೆಸ್ಸೇ ಚೇಂಜ್ ಆಯ್ತು, ಮಿಂಚಿಂಗ್ ಮೆಡಿಟೇಷನ್ ಬೇರೆ ಮಾಡ್ತಿದ್ದಾಳಲ್ಲ. ಏನೋ ಒಯ್ಲಿ, ಇವಳನ್ನ ಒಳಗೆ ಹಾಕೊಂಡ್ರೆ ಅವಳನ್ನ ಕರ್ಕೊ ಹೋಗ್ಬೇಕು ಸುಲಭ ತರ್ಕ ಕಂಡ್ರೆ ಇವಳಂಚು ಜಾಸ್ತಿ ಹಚ್ಕೊಂಡ್ರಳಲ್ಲ. ಒಂದೊಂದು ಸತಿ ಚೂರು ಆವಾಜ್ ಸಾಕಾಯ್ತು ಇವಳಿಗೆ. ಶ್ಯಾಮಲ, ಶ್ಯಾಮಲ. ಹಾಂ, ಎಂತ ಮರ ನಿಮ್ದೊಂದು ಗಲಾಟೆ ಎಂತ ಹೇಳಿ? ಅದೆಂತ ಕಷ್ಟ ದೊಡ್ಡ ಗಂಟ್ಲು ಹೊರ್ಕೊಂತ್ರಿ. ಶ್ಯಾಮಲ ಅನ್ಕೊಂಡು ಇಲ್ಲೇ ಪಕ್ಕದಲ್ಲೇ ಕೂತ್ಕೊಳ್ಳಿಲ್ಲ. ಸ್ವಲ್ಪ ಶಾಂತಿಯಿಂದ ಇರೋದು ಕಲೀನಿ. ಇದೆಂತ ಕೊಳಿಸ್ಕೊಂಡಿದೆ ಹೆಣ್ಣೆ ನಿನ್ನ ಮೈಯೆಲ್ಲ? ಓಕೆ, ಕಣ್ಣು ಮುಂಜಾಯ್ತಾ ಹೆಂಗೆ? ಬತ್ತ ಕಣ್ಣು ತೋರ್ದಿಲ್ಲ ಅಂತ ಹಾಕಡೆ ತನಕ ತೋರ್ದಿಲ್ಲ ನಿಮಗೆ? ನಿಂಗೆ ಮದುವೆ ಆದಾಗಲೇ ನಾನು ಹೇಳಿದೆ ಇದೆಲ್ಲ ಹಾಯ್ಕೊಂಡು ಕರಿಲ್ಲ ಅನ್ಕೊಂಡು, ಹೌದಾ? ರಾತ್ರಿ ಹೊತ್ತಿಗೆ ಮಾತ್ರ ಹಾಯ್ಕಂದು ನಾನೆಲ್ಲಿ ಹೊರಗಡೆ ಹೊತ್ತಿದ್ನ? ಅಷ್ಟಕ್ಕೂ ಅತ್ತೆ ಮಾವ ಯಾವತ್ತೂ ಬೇಡ ಅಂತ ಹೇಳಲಿಲ್ಲ. ಅವ್ರಿಗಿನ್ನೂ ಖುಷಿಯೇ ಆ ರೀತಿ ಎಲ್ಲ ಇದ್ದರೆ. ನಿಮಗೋಸ್ಕರ ನಾನು ಈ ಥರ ಎಲ್ಲ ಮಾಡ್ಕೊಂಡಿದ್ದಷ್ಟೇ. ನನಗೂ ಹಾಕಂತ ತುಂಬ ಆಸೆ ಇದ್ದಿತ್ತು, ಬೇಡ ಬಿಡನ್ಕ ಸುಮ್ಮನಿದ್ದೆ ಅಷ್ಟೇ. ಏನು ನಾ ಬೈದ್ರು ನಗಡ್ತಾನೆ ಇದೆಯಲ್ಲ? ಅದಕ್ಕೆ ಹೇಳೋದು ಶಾಂತಿಯಿಂದ ಇರಿ ಅನ್ಕೊಂಡು. ಶಾಂತಿಯಿಂದ ಇದ್ದರೆ ಯಾರು ಎಂತ ಹೇಳಿದ್ರು ತಲೆಗೆ ಗೊತ್ತಿಲ್ಲ, ಯಾರು ಎಂತ ಮಾಡ್ಕೊಂಡ್ರು ತಲೆಗೆ ಗೊತ್ತಿಲ್ಲ. ನೈಟಿ ಹಾಕೊಂಡ್ಲಕ್ಕಿತ್ತಲ್ಲ, ಇದೆಲ್ಲ ಎಂತಕ್ಕೆ? ಅಷ್ಟು ಬೇಕಂದ್ರೆ ಒಂದು ನೈಟಿ ತಗೊಂಡ್ಲಕ್ಕಿದ್ದಿತ್ತು. ನೀವೇ ಸಣ್ಣ ಕಾಲೇಜ್ ಹುಡುಗರ ಥರ ಹಿಂಗಿಂದೆಲ್ಲ ಬಟ್ಟೆ ಹಾಕಿ ಓಡಾಡ್ತಿದ್ರಿ. ನಾ ರಾತ್ರಿ ಮಲ್ಕೊಂಬಷ್ಟೊತ್ತಿಗೊಂದು ಹಿಂಗಿನ ಬಟ್ಟೆ ಹಾಕೊಂಬಕ್ಕಾಗ್ದ? ಅಷ್ಟಕ್ಕೂ ನಾನು ಕಂಡ್ರ ದುಡ್ಡಲ್ಲೆಲ್ಲ ತಗೊಂಡೆಲ್ಲ ಶೋಕಿ ಮಾಡ್ತಿಲ್ಲಪ್ಪ. ನಾನು ದುಡ್ಡು ಮೇಲೆ ನಾನು ತಗೊಂಡಿದ್ದೆ ಅಷ್ಟೇ. ಇದನ್ನಾರ ತಗೊಂತೆ, ಇನ್ನೂ ಬೇರೆ ಥರದ್ದು ತಗೊಂತೆ. ನಾನು ನಿನಗೆ ರೂಲ್ಸ್ ಮಾಡಿದೆ ಅಲ್ದ ಈ ಥರದ್ದು ಹಾಕೋಕ್ಕಿಲ್ಲ ಅಂತ ಹೇಳಿ. ಲಾಸ್ಟ್ ಸತಿ ಒಂದ್ಸಲ ಅಮ್ಮ ಮದುವೆ ಫಸ್ಟ್ ಒಳಗೆ ಹೇಳಿದಳಲ್ಲ ಹಿಂಗೆಲ್ಲ ಹಾಕು ಅಂತ ಹೇಳ್ತಾಳೆ. ಅಮ್ಮನ ಎದುರಿಗೆ ಹೇಳಿದೆ ನಾನು, ಅವಳು ಹಾಕರಿಲ್ಲ ಅನ್ಕೊಂಡು. ಅಷ್ಟು ದಿನ ಇಲ್ದಿದ್ದು ಈಗೆಂತ ನಿನ್ನ ಪ್ಯಾಷನ್? ಅಷ್ಟು ದಿನ ಕಣ್ಣಿಗೆ ಪರ್ದಿ ಬಿದ್ದಿದ್ದಿತ್ತು ಹಂಗೈ. ಗಂಡ ಸೀದಾ ಸಾದ ಇದ್ದವನ ಅವನಿಗೆ ತಕ್ಕಂತ ಇರ್ಕು ಅನ್ಕೊಂಡು ನಾನು ಹೆಂಗೆ ಬೇಕೋ ಅಷ್ಟರಲ್ಲೇ ಇದ್ದಿದ್ದೆ. ಈಗ ನೀವೇ ಬಿಲಸ್ ಬಿಟ್ಕೊಂಡು ಹೆಂಗೆ ಬೇಕು ಹಂಗೆ ಮಾಡ್ಕೊಂಡಿರಿ. ನಾನೆಂತ ಕಾಯ್ಕೊಂಬಕಾಗ? ಅಷ್ಟಕ್ಕೂ ಮೈಪುರ ಮುಚ್ಚುತ್ತಿದ್ದು. ಎಷ್ಟಾರ ಹಾಯ್ಕೊಳ್ಲಕ್ಕೆ ಈ ಥರದ್ದು. ಮಾವನ ಏನು ಹೇಳೋದಿಲ್ಲ. ಅಷ್ಟಕ್ಕೂ ಇದೆಯಂತ ಮಾರ್ರೆ, ಆ ಪ್ಯಾಂಟ್ ಹೊರದೊದ್ದ ಹಂಗಾರೆ ಹೆಗುಳಿಗೆಗುಳ ತಿಂದಿದ್ದ ಎಂತ ಕತೆ? ಅದು ಈಗಳಿನ ಫ್ಯಾಷನ್. ನಾವು ಇವತ್ತಿನ ದಿನಕ್ಕೆ ಅಪ್ಡೇಟ್ ಆಗಿರ್ಕು, ಅದು ಬಿಟ್ಕೊಂಡು ಹಳಿ ಇದ್ರ ಥರ ಇರೋದಲ್ಲ, ಗೊತ್ತಾಯ್ತಾ? ಹಾಂ, ನೀವೆಂತ ಹೇಳ್ರಿ? ಅಪ್ಡೇಟು ನಾನು ಅದನ್ನೇ ಆದದ್ದಷ್ಟೇ, ಮತ್ತೆಂಥದ್ದಲ್ಲ. ಗಂಡಸರು ಮಾತ್ರ ಅಪ್ಡೇಟ್ ಆಯ್ಕ, ಹೆಂಗಸ್ರೆಲ್ಲ ಅಪ್ಡೇಟ್ ಆಯ್ಕರಿಲ್ಲ ಹಂಗಾರಲ್ಲ ನಿಮ್ಮ ಲೆಕ್ಕದಲ್ಲ. ನನ್ನ ಹೆಂಡ್ತಿ ನಾನು ಹಿಂಗೆಲ್ಲ ಕಾಂಬಕ್ಕೆ ಇಷ್ಟಪಡೋದಿಲ್ಲ ಅಷ್ಟೇ. ನಾನು ಅಷ್ಟೇ. ನಾನು ನನ್ನ ಗಂಡನ ಮದುವೆ ಬಂದಾಗ ಯಾವ ರೀತಿ ಇದ್ನಲ್ಲ ಅದೇ ರೀತಿ ಇರ್ಕಂತ ಎಕ್ಸ್ಪೆಕ್ಟ್ ಮಾಡ್ತೆ. ನಿಮಗೂ ಸ್ವಲ್ಪ ತಲೆಯಲ್ಲಿ ಇರಲಿ ಅದು. ನೀವು ಚೇಂಜ್ ಆಯಿರಿ, ನಾನು ಚೇಂಜ್ ಆಯಿದೆ. ಹೆಂಗಸ್ರಿಗೊಂದು ರೂಲ್ಸು, ಗಂಡಸ್ರಿಗೊಂದು ರೂಲ್ಸ್. ಹಂಗಾರೆ ಗಂಡಸ್ರು ಎಂತ ಬೇಕಾರೆ ಮಾಡ್ಲಕ್ಕ, ಹೆಂಗಸ್ರು ಮಾತ್ರ ಹಾಗೆಲ್ಲ ಮಾಡೋಕ್ಕಿಲ್ಲ. ಗಂಡಸ್ರು ಬೇಕಾರೆ ಬೇರೆ ಹೆಂಗಸ್ರನ್ನು ಕಣ್ಕಂಡ್ಲಕ್ಕ, ಹೆಂಗಸ್ರು ಮಾತ್ರ ಯಾರನ್ನೂ ಕಣ್ಕೊಂಡಿರ್ಕಾರಿಲ್ಲ. ಅವ್ರಿಗೆ ಮೂರಾರು ಹೆಂಗಸ್ರು ಮಾತ್ರ ಆ ಕಟ್ಕೊಂಡನೇ ದೇರ ಅನ್ಕೊಂಡು ಅವ್ನು ಹಿಂದೆ ಹೋಯ್ಕಲ್ದ. ಅಲ್ಲಿ ಉದುರಿಸ್ದೆ ನಿಂದು ಭಾಳ ಆಯ್ತಲ್ಲ ನಿಂದು. ಯಾಕೋ ಮಾತು ದಿನದಿಂದ ದಿನ ಹೋದಂಗೂ ಭಾಳ ಆಯ್ತು ನಿಂದು. ನಮ್ದು ಅತಿ ಆಗಲಿಲ್ಲ, ಯಾರ್ದು ಅತಿ ಆತಿತ್ತು ಅನ್ಕೊಂಡು ನೀವೇ ಯೋಚನೆ ಮಾಡಿ. ನಿಮಗೆ ಅಷ್ಟೊತ್ತಿಗೆ ಉತ್ತರ ಸಿಕ್ಕತ್ತು. ಅಪ್ಪ ಅಮ್ಮಂಗೆ ಒಳ್ಳೆ ಮಗ ಇರಲಿಲ್ಲ, ಕಟ್ಕೊಂಡೊಳ್ಳಿಗೆ ಒಳ್ಳೆ ಗಂಡ ಇರಲಿಲ್ಲ. ಈಗೀಗ ಮಕ್ಕಳಿಗೂ ಒಳ್ಳೆ ಅಪ್ಪ ಲಕ್ಷಣವೇ ತೋರುದಿಲ್ಲ ಎಂತಕ್ಕೂ. ಎಂಥದ್ದು ಮಾರೆ, ನಂಗೆ ಬೇರೆ ಮಾಡೋ ಕೆಲಸ ಇತ್ತು. ನಿಮ್ದು ಎಂತ ನೀವು ಕಂಡ್ಕಣಿ, ನನಗೆ ಬಿಡಿ, ನನಗಿಲ್ಲಿ ಬೇರೆ ಕೆಲಸ ಇತ್ತು ಮಾಡೋಕೆ. ಏನೋ ನನ್ನ ಹಣೆ ಬರ, ನಾನು ಏನೋ ಆಯ್ಕಂತ ಇದ್ದಿದ್ದೆ. ಎಂತ ಮಾಡೋಕತ್ತು, ನನ್ನ ಅಮ್ಮ ಒಬ್ಬಳು ಮಾಡೋದು ಕೆಲಸಕ್ಕೆ ಓದು ಬರ ಇಲ್ದಿದ್ದವ್ರನ್ನ ಮದುವೆ ಅದೇ. ಆದರೂ ಹೋಯ್ಲಿ, ನನ್ನ ಹಣೆ ಬರ ಅದಕ್ಕೆ ತಕ್ಕಂತೆ ಇರ್ಕಂತ ನನ್ನ ಆಸೆನೆಲ್ಲ ನಾನು ಬದಿಗಿಟ್ಟು ಎಲ್ಲ ಸುಟ್ಟು ನಿಮ್ಗೆ ಹೆಂಗೆ ಬೇಕೋ ನಿಮ್ಗೆ ಅಡ್ಜಸ್ಟ್ ಆಗೋ ಥರ ಬದುಕು ಪ್ರಯತ್ನ ಪಟ್ಟೆ. ನೀವು ಸ್ಟೈಲ್ ಇದ್ದಿದ್ಕೊಂಡು ನಾನು ಸ್ಟೈಲ್ ಮಾಡೋಕ್ಕಾಗ ಅಂದ್ಕೊಂಡು ಆ್ಯಸ್ ಎ ಟೀಚರ್ ನಾನು ಏನು ಬೇಕಾದ್ರೆ ಮಾಡ್ಲಿಕ್ಕಿದ್ದಿತ್ತು. ನನಗೆ ನನ್ನದೇ ಸಂಪಾದನೆ ಇದ್ದಿತ್ತು. ಆದರೂ ಕೂಡ ನಾನು ಒಂದು ದಿವಸವೂ ಯಾವುದ್ರಲ್ಲೂ ಅಪ್ಡೇಟು ಆಗಲಿಲ್ಲ, ಯಾವುದನ್ನು ತಿಳ್ಕೊಂಡ್ಲೂ ಇಲ್ಲ. ಬರೀ ನನ್ನ ಗಂಡ ನನ್ನ ಮಕ್ಕಳು ನಂದಂತ ಅನ್ಕೊಂಡೆ. ಅತ್ತೆ ಮಾವನ ಕಡೆಯೂ ನಾನು ಗಮನ ಕೊಡಲಿಲ್ಲ. ಈಗ ನಂಗೆ ಅರ್ಥ ಆಗ್ತಿತ್ತು ಯಾರದ್ದು ನಿಜವಾದ ಪ್ರೀತಿ, ಯಾವ್ದು ಬಣ್ಣದ ಪ್ರೀತಿ ಅನ್ಕೊಂಡು. ಹೌದಪ್ಪ, ಇಡೀ ಊರಿಗೆಲ್ಲ ನಾನು ಒಳ್ಳೆ ಹುಡುಗ, ನಿನಗೆ ಮಾತ್ರ ನಾನು ಯಾವತ್ತೂ ಕೆಟ್ಟವನಾಗೇ ತೋರುದು. ಅದು ಗೊತ್ತಿದ್ದೆ ಬಿಡು. ಅಷ್ಟಿದ್ರೆ ನೀನು ನಾನು ಈ ಥರ ಕಾಣ್ತಿದ್ದಿದ್ಯಾ? ನಿನಗೆ ನಾನು ಕಾಲು ಕಸ. ಯಾಕಂದರೆ ನಿಂಗೆ ಸಂಪಾದನೆ ಇತ್ತಲ್ಲ, ಸಂಪಾದನೆ ಇತ್ತು, ನಿಂಗೆ ತಿಂಗಳು ಸಂಬಳ ಬತ್ತಿತ್ತು, ಓದಿದ್ದೆ ನೀನು. ನಂಗಾದ್ರೆ ಎಂಥದ್ದು ಇಲ್ಲಲ್ಲ, ಹಂಗಾಗಿ ಕಾಲು ಕಸ ನಾನು ನಿಂಗೆ. ಹಾಂ, ಹೌದಲ್ಲ. ಈ ಮಾತು ಬಪ್ಕ ಆಗ ಅನ್ಕೊಂಡೆ ನಾನು ಇಷ್ಟು ಸೀದಾ ಸಾದ ಇದ್ದಿದ್ದೆ ಇಷ್ಟು ದಿವಸ. ಎಷ್ಟು ಸಲ ನಾನು ಮಾವನ್ನು ಅತ್ತೆನೂ ನಿಷ್ಠುರ ಮಾಡ್ಕೊಂಡಿದ್ದೆ ಗೊತ್ತಾ? ನೀವು ಒಳ್ಳೇದಾಯ್ಕು, ನೀವು ಒಂದು ಸ್ವಲ್ಪ ಕೈಯಲ್ಲಿ ಕಾಸು ಕಣ್ಕು ಅಂತ. ಇದೆಲ್ಲ ನಿಮ್ಗೆ ಹೆಂಗೆ ಅರ್ಥ ಅಂತ ಹೇಳೋ ಮನಸ್ಥಿತಿಲೂ ನಾನಿಲ್ಲ. ನಿನ್ನ ಪ್ರಾಬ್ಲಮ್ ಎಂತ ಗೊತ್ತಾ? ನಿನ್ನ ಪ್ರಾಬ್ಲಮೇ ನಿನ್ನ ಖುಷಿಯ ಇಪ್ಪಕ್ಕೆ ಬರ್ತಿಲ್ಲ, ಅದೇ ಪ್ರಾಬ್ಲಮ್. ಯಾರಾದರೂ ಖುಷಿಯಾಗಿದ್ದರೆ ಒಟ್ಟಿಗಿರೋಕೆ ಇಷ್ಟಪಡ್ತಾರೆ. ಈ ಥರ ಎಷ್ಟು ತಿಗೋರು ಕೋಲಾಡ್ತಾ ಕಂಡ್ರೆ ಯಾರು ತಾನೇ ಇಷ್ಟಪಡ್ತಾರೆ ನಿನ್ನೊಟ್ಟಿಗೆ ಐಕಂಕೆ? ನಾನೇನು ಸುಮ್ಮನೆ ಈ ಥರ ಕಿರಿಕಿರಿ ಆಗಲಿಲ್ಲ. ನೀವು ನಾನು ಹೇಳೋದನ್ನು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸುತ್ತಿದ್ದರೆ, ನಮಗೆ ಎಂತ ಬೇಕು ಎಂತ ಬೇಡ ಅಂಥೇಳಿ ಅರ್ಥ ಮಾಡ್ಕೊಂಡಿದ್ದಿದ್ರೆ ನಾನು ಈ ಥರ ಆಗ್ತಿರ್ಲಿಲ್ಲ. ನನಗೆ ಅದೇ ಗೋಳು ಆಯ್ ನಾನು ಹಿಂಗಾಯ್ದೆ ಅಷ್ಟೇ. ಯಾವುದ್ರಲ್ಲೂ ನನಗೆ ಇಂಟ್ರೆಸ್ಟ್ ಇಲ್ಲ. ಹೀಗೆಲ್ಲ ಹಾಪಕ್ಕೆ ನೀವೇ ಕಾರಣ. ಯಾವ ಗಂಡಗಾಗಲಿ ಮಾಡೋದಿಲ್ಲ, ಯಾವ ಗಂಡಗಾಗಲಿ ಮಾಡೋದಿಲ್ಲ. ಹಂಗಾರೆ ಬೇರೆಯವ್ರ ಹೆಣ್ತಿರು ಹಿಂಗೆ ಆಡ್ತಾರೆ, ಗಂಡರಾಗಲಿ ಮಾಡ್ತಾ ಅನ್ಕೊಂಡು ಹೊಂದ್ಕೊ ಹೋತ್ರಲ್ದ.
ಬೇರೆಯವ್ರ ಮನೆ ಸುದ್ದಿ ನನಗೆ ಬೇಡ, ನಂದೆಷ್ಟು ನನಗಷ್ಟೇ. ಮನೆ ಬಿಟ್ಟು ಹೋತೆ ಅಂದಿಲ್ಲ ಅದೇ ಅಂತಾಯ್ತು. ಒಂದು ಹೆದರ್ಸ್ಕೊಂಡೆ ಬಿಟ್ಟದ್ದೇನಲ್ಲ, ಹೇಳ್ದಂಗೆ ಹೇಳುವ ಒಂದು ಕೊಲ್ಲು ಉದುರ್ಸುವ ಅನ್ಕೊಂಡು. ಈಗಾರ ಯಾರು ಹೇಳಿದ್ದು ಹೋತಿಲ್ಲ ಅನ್ಕೊಂಡು. ಆಗಳಿಗೆಲ್ಲ ಒಂದು B.Ed ಎಕ್ಸಾಮ್ ಕಟ್ಟಿದ್ದು ಓದಿ ಮಾಡಿ ಎಲ್ಲ ಆಯ್ತು. ಅಷ್ಟೊತ್ತೆ ಮನೆ ಮಂದಿ ಪೂರ ಇನ್ನೊಂದು ಮಗು ಬೇಕು ಬೇಕು ಅನ್ಕ ಗಲಾಟೆ ಮಾಡ್ಕೊಂಡ್ರಿ. ಈಗಿನ ಕಾಲದಲ್ಲಿ ಯಾರಿಗೆ ಬೇಕಾಯ್ತು 2 ಮಗು 3 ಮಗು ತಂದು ಆಗಂಚಾರ. ಅಷ್ಟೊತ್ತಿಗೆ ಒಂದು ಆಯ್ತತ್ಲ, ಆ ಸಣ್ಣ ಗಂಡೊಂದು ಹೊಟ್ಟೆಲಿ ಬಂದಾಯ್ತು, ಎಕ್ಸಾಮ್ ಕೊಟ್ಟಕ್ಕೆ ಆಗಲಿಲ್ಲ. ಹಿಂಗೆ ಓದ್ಕೊಂಡದ್ದೆಲ್ಲ ಇತ್ತು ಎಲ್ಲ. ಈಗ ಮೇಲೆ ಓದ್ತಿದ್ದೆ, ಈ ಸಲ ಕಟ್ಟಿ ಆಯ್ತು, ಬರ್ದಾಯ್ತು, ರಿಸಲ್ಟ್ ಬಂತಂದರೆ ನಾನು ಹೋತೆ. ಎಂಥರ ಮಾಡ್ಕೊಂಡೆ ನೀವು? ನಾನೇನು ಹೆದರ್ಸಕ್ಕೆ ಹೇಳೋದಂತ ಅಂದ್ಕೊಂಡಿದ್ಯಾ? ನಾನು ಮನಸ್ಸು ಗಟ್ಟಿಯೇ ಮಾಡ್ಕೊಂಡಿದ್ದೆ ಈ ಸಲ. ಓಹೋಹೋ, ಹಂಗಾರೆ ಗಂಡನ ಬಿಡುದಂತಾನೆ ಅನ್ಕೊಂಡಿದ್ದೆ ನೀನು. ಗಂಡನ? ಯಾರು ಗಂಡ? ಬೆಳಗಿಂದ ಮನೇಲಿ ಎಂತ ಇತ್ತು, ಎಂತ ಕತೆ, ಮಕ್ಕಳೆಂತ ಮಾಡ್ಕೊಂಡು, ಇವಳೆಂತ ಮಾಡ್ಕೊಂಡಳು, ಒಂದು ತಲೆಲಿಲ್ಲ. ಎಲ್ಲ ಮೇಕಿಗಾರ್ಕಿ ಮಾಡ್ಕೊಂಡು ಎಂತೆಂತ ಮಾಡ್ಕೊಂಡು ಇಲ್ಲಿಗೆ ಬಂದ್ಕೊಂಡು ಗಂಡ ಅಂಬ್ರ ಗಂಡ ಬಿಟ್ಟಳು ಅಂತ ಅನ್ಸ್ಕೊಂಡ್ರು ಒಡ್ಡಿಲ್ಲ. ನಂಗೆ ನನ್ನ ಜೀವನ ಮುಖ್ಯ. ಸ್ವಲ್ಪ ಬೇರೆ ಹಿಂಗ್ಸನ್ನೆಲ್ಲ ಕಂಡು ಕಲಿ. ಎಲ್ಲಿ ನಿನ್ನ ಕೊಂಡಿದ್ರೆ ಇದ್ರು ಬೇಕಾದಷ್ಟು ಜನ. ಅಮ್ಮ ಕಾಣ ಎಷ್ಟು ಒಳ್ಳೆ ರೀತಿ ಇರ್ತಾರೆ. ಅಪ್ಪ ಅಮ್ಮ ಒಂದು ದಿವಸ ಗಲಾಟೆ ಮಾಡ್ಕೊಂಡದ್ದು ಕಂಡಿದ್ಯಾ ನೀನು? ಅಷ್ಟು ಹಳಿಯರೇ ಅಷ್ಟು ಒಳ್ಳೆ ರೀತಿ ಇದ್ದರು. ನಾನು ಅಂಥದ್ದೆಂತ ಮಾಡಿದೆ? ಅಪ್ಪಯ್ಯ ಬೈದಷ್ಟು ನಾನು ಬೈತನ ನಿಂಗೆ? ಅಪ್ಪಯ್ಯ ಅಮ್ಮಂಗೆ ಎಷ್ಟು ಜೋರು ಮಾಡೋದಿಲ್ಲ. ಒಂದು ದಿವಸ ನಾವು ಅಮ್ಮ ಎದುರು ಮಾತಾಡಿರ? ಹೋಯ್ಲಿ ನನ್ನ ಅಕ್ಕ ಭಾವ ಕಾಣ ಎಷ್ಟು ಒಳ್ಳೆ ರೀತಿ ಇದ್ದರು. ನಿಂಗೆ ಆ ರೀತಿ ಹೊಂದ್ಕೊಂಡಿಕ್ಕತ್ತಿಲ್ಲಲ್ಲ. ಈಗ ಅವಳೀಗ ಎಂಥದ್ದು ಒಂದು ಆಯ್ತು, ಹೆಚ್ಚು ಕಮ್ಮಿ ಆಯ್ತು. ಈಗ ಎಲ್ಲರಿಗೂ ಗೊತ್ತು ನನ್ನ ಅಪ್ಪ ಅಮ್ಮ ಗಲಾಟೆ ಮಾಡ್ತಿದ್ದೀರಾ. ನೀ ಎಷ್ಟು ಗಲಾಟೆ ಮಾಡ್ತಿದ್ದೀವಿ ಈ ವಿಷಯಕ್ಕೆ? ನೀನು ಸ್ವಲ್ಪ ಕಾಂಪ್ರಮೈಸ್ ಮಾಡ್ಕೊಂಡ್ರೆ ಎಲ್ಲ ಈಸಿ ಆಯ್ತು. ಕಾಂಪ್ರಮೈಸಾ? ಎಂಥ ಕಾಂಪ್ರಮೈಸು? ಅಷ್ಟು ನೆಟ್ಟಿಗೆ 4 ಪಾವಣಿ ಸಂಪಾದನೆ ಮಾಡೋದನ್ನು ಕಲೀನಿ, ಕಡೆಗೆ 2 ಅಲ್ದಿರು 3 ಮಾಡ್ಕೊಂಡ್ಲಕ್ಕೆ. ನಿಮ್ಗೇನು ಮತ್ತೆ ಹೇಳರ್ಕೆಂಬರಿ ಅಂತೂ ಇಲ್ಲಲ್ಲ. ನಾಚಿಕೆ ಮಾನ ಮರ್ಯಾದೆ ಇಪ್ಪರಂತೂ ಅಲ್ಲ ನೀವು. ಇದ್ದಿದ್ರೆ ಈ ವಯಸ್ಸಲ್ಲ ಈ ಥರದ್ದೆಲ್ಲ ಮಾಡ್ಕೊಂತಿರ್ಲಿಲ್ಲ. ಅವನು ಹೇಳಕ್ಕೆ ಬಂದೇ ದೊಡ್ಡ ತಪ್ಪು ಮಾಡಿದೆ ನಾನು. ಅದಕ್ಕೆ ನಮ್ಮ ಮನೆ ಬದಿಗೆ ಬತ್ತಿಲ್ಲ. ಅವಳೇ ನನಗೆ ಆರಾಮ್ ಕೊಡೋದು, ಅವಳೇ ನನ್ನ ಸಮಾಧಾನ ಅನ್ಕೊ ಸಿಕ್ಕೋದೊಂದು ಸ್ವಲ್ಪ ಹೊತ್ತಾರು. ಸುಮ್ಮನೆ ನಿಮ್ಗಳೊಟ್ಟಿಗೆಲ್ಲ ಮಾತಾಡ್ರೆ ಅಲ್ಲಿ ಒಳಗೆ ಅಡುಗೆ ಮನೆಗೆ ಹೋದೆ, ಅಲ್ಲಿ ಅಮ್ಮ ರಾಗ್ಲಿ ಮಾಡ್ತಾಳೆ, ಇಲ್ಲಿ ಬಂದೆ ನೀರು ರಾಗ್ಲಿ ಮಾಡ್ತೆ. ಒಟ್ಟು ನನ್ನ ಮನೆ ಅಂದರೆ ರಾಗ್ಲಿ ಆಗಿ ಹೋಯ್ತು. ಹೋತೆ ನಾನು. ನಿಮ್ಮಲ್ಲಿ ಯಾರೂ ಕರೆಸಲಿಲ್ಲ ಬನ್ನಿ ಅನ್ಕೊಂಡು. ನಾನಷ್ಟೇ ಕುತ್ಕೊಂಡು ಓದ್ತಿದ್ದಿದ್ದೆ. ಬಂದದ್ದು ಇವ್ರಿ ಬಂದು ರಾಗ್ಲಿ ಬೇರೆ ಮಾಡೋದು. ಎಷ್ಟು ಶಾಂತವಾಗಿದ್ದಿದ್ದೆ ನಾನು. ಶುರು ಮಾಡ್ಕೊಂಡ್ರೆ ಬಂದು ಹೋಯ್ನಿ. ಎಂತಕ್ಕೆ ಬಂದ್ರಿ ಒಳಗೆ? ಹೋಯ್ನಿ ಹೊರಗೆ. ನಿಮ್ಗಳೊಟ್ಟಿಗೆಲ್ಲ ತಲೆ ಚಿಸ್ಕೊಂಬ ಬದಲು ಅಲ್ಲೇ ಹೊರಗಿಪ್ರೆ ಒಳ್ಳೇದು. ಅವಳೊಟ್ಟಿಗೆ ಇರುತ್ತೆ. ಎಂತ ಮಾಡ್ಕೊಂತಾರೆ ಮಾಡ್ಕೊಂಡೆ ನೀವು. ಇಲ್ಲಿ ಹೇಳೋದು ಬೇಡ ಅನ್ಕ ಸುಮ್ಮನಿದ್ದಿದ್ದೆ. ಎದ್ರೆ ಹೇಳ್ತೆ. ಈಗ ಅವಳೊಟ್ಟಿಗೆ ಐಕಂತೆ. ಅವಳೇ ನನಗೆ ಸಮಾಧಾನ ನೆಮ್ಮದಿ ಕೊಡೋಳು. ನನ್ನನ್ನು ಅರ್ಥ ಮಾಡ್ಕೊಂಡಿಪ್ಪೋಳು ಅವಳೇ. ಧಾರಾಳವಾಗಿ ಹೋಯ್ಲಕ್ಕೆ ನಂದು ಯಾವ ಅಬ್ಜೆಕ್ಷನ್ನೂ ಇಲ್ಲ. ನಾನು ಹೇಳ್ತಿದ್ನಲ್ಲ, ನೀವು ನನ್ನ ಮನಸ್ಸಿಗೆ ಅಂತ ಅನಿಸುತ್ತೋ, ಸಿಟ್ಟು ಮಾಡ್ಕೊತಾಳೋ, ಬೇಜಾರು ಮಾಡ್ಕೊತಾಳೋ, ಅದೆಂತ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ನಾನು ಬೇಕಾದ ಸ್ಟ್ರಾಂಗ್ ಆಗಿದೆ ಈಗ. ನಿಮ್ಮ ದಾರಿ ನಾನು ಅಡ್ಡ ಇಲ್ಲ, ಓಕೆನಾ? ಇನ್ನು ನನಗೆ ಯಾವುದು ಸಂಬಂಧಪಡಲಿಲ್ಲ. ನನ್ನ ಹತ್ರ ಯಾವುದು ಬಂದು ಡಿಸ್ಕಸ್ ಮಾಡೋ ಅವಶ್ಯಕತೆ ಇಲ್ಲ. ನೀವಾಯಿತು, ನಿಮ್ಮ ಅಪ್ಪ ಅಮ್ಮ ಆಯಿತು, ನಿಮ್ಮ ಮಕ್ಕಳಾಯ್ತು ಅಷ್ಟೇ. ನನ್ನಷ್ಟಕ್ಕೆ ಬಿಡೀನಿ ಅಷ್ಟೇ ನಾನು ಹೇಳೋದು. ಆ ಚಿಟ್ಟಿಲಾರ ಹೋಯ್ ಮಲ್ಕಂತೆ ಸಾವಸವೇ ಬೇಡ ನಿಂದು. ಎಂತ ಹೇಳ್ರು ಎಲ್ಲ ಕೋಲ್ ಮೇಲೆ ನೀರು ಹಾಕ್ದಂಗೆ ಹತ್ತಿತ್ತು. ಏನು ಒಂಚೂರು ಕಾಂಪ್ರಮೈಸ್ ಮಾಡ್ಕೊಂಡ್ರೆ ಇಬ್ಬರು ಒಟ್ಟಿಗೆ ಇರ್ಲಕ್ಕಿದ್ದಿತ್ತು. ಯಾರು ಹೇಳ್ತಾರೆ ನಿಮಗೆಲ್ಲ? ನಿನ್ನ ಗಂಡ ಬೇಡ ಆದಮೇಲೆ ಏನಿತ್ತು? ಏನು ಪ್ರಯೋಜನ? ಏನು ಹೇಳಿ ಏನು ಪ್ರಯೋಜನ? ಹೋತೆ ನಾನು ಹೊರಗೆ. ಹಾಯ್, ಎಂತ ಶ್ಯಾಮಲ ಹಿಂಗೆ ಮಾತಾಡ್ತಿದ್ಲು ಅಂದ್ಕೊಂಡಿದ್ಯಾ? ಸತ್ಯ ಮನಸ್ಸಿದ್ದ ನಾನು ಖುಷಿಯಾಗೇ ಇದ್ನಪ್ಪ. ನಾನು ಡಿಸೈಡ್ ಮಾಡ್ಕೊಂಡಿದ್ದೆ. ನನಗೆ ಎಂಥದ್ದು ಒಂದು ಸ್ವಲ್ಪ ಬೇಜಾರು ಅನಿಸೋದಿಲ್ಲ ಈಗ. ಫಸ್ಟ್ ಒಂಚೂರು ಬೇಜಾರದಂಗೆ ಆಯಿತಾ? ಅಷ್ಟೆಲ್ಲ ಇಮೋಷ್ನಲ್ ಇಲ್ಲ. ನಾನು ಬಿಟ್ಟೆ ಅಷ್ಟೇ. ಒಂದಷ್ಟು ದಿನ ಮಕ್ಕಳನ್ನ ಹಾಯ್ಕೊಂಡು ಒದ್ದಾಡಲಿ, ಯಾವ ಲವ್ ಬೇಡ ಪವ್ವು ಬೇಡ ಹತ್ತಲ್ದ ಗೊತ್ತಾಗ್ತಾಗಲಿಕ್ಕೆ ಅಂತ ಅನ್ಕೊಂಡು ನನ್ನ ಬಳಿ ಗೊತ್ತಪ್ಪಲ್ಲರಿಗೆ ನಾನು ಈಚೆ ಬದಿ ಕಾಲು ಹಾಕೋದಿಲ್ಲ. ಒಂದು ನನ್ನ ಎಕ್ಸಾಮ್ ಒಂದು ಪಾಸ್ ಆಯ್ಕೊಂಡ್ಲಿ, ನನ್ನ ದಾರಿನ ಕಂಡ್ಕೊಂಡು ನನ್ನ ಕನಸನ್ನೆಲ್ಲ ನನಸು ಮಾಡ್ಕೊಂಡು ಇವ್ರ ಕಡೆದೆಲ್ಲ ಆಪ್ದಲ್ದೆ ನಮ್ಮ ಅತ್ತೆ ಮಾವ ಇವ್ರಿಗೊಂದು ಇವ್ರದ್ದೆ ಅಂತ ಕೊಡೋದಿಲ್ಲ. ಕೊಟ್ಟರು ಆಯ್ತಲ್ಲ, ಇವ್ರಿನ ಎಂತ ಮಾಡ್ಕೊಂತಾರೆ ಏನೋ ಗ್ಯಾರಂಟಿ ಇಲ್ಲಪ್ಪ. ಅದಕ್ಕೆ ನಾನು ಆರಾಮದಲ್ಲೇ ಇದ್ದೆ. ಎಂತ ಹತ್ತು ಮುಂದೆ ಕಾಂಬ ಅಲ್ದಾ? ಮತ್ತೆ ಎಲ್ಲ ವೀಡಿಯೋ ಕಾಣ್ತಿದ್ರಿ ನಮ್ಮದು ಹೆಂಗೆ ಬರ್ತಿತ್ತು ವೀಡಿಯೋ ಎಲ್ಲ. ಮತ್ತು ನಿಮ್ಮ ಫ್ರೆಂಡ್ಸಿಗೂ ಮತ್ತು ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಅಕ್ಕ. ಸ್ವಲ್ಪ ಸಬ್ಸ್ಕ್ರೈಬರ್ಸ್ ಎಲ್ಲ ಮಾಡಿಸಿ ಕೊಡಿ. ಪಾಪದ ಹಂಗಾರೆ